ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಕೊತ್ತಂಬರಿ ಸೊಪ್ಪಿನ ದೋಸೆ ಮಾಡ್ತೇನೆ. ನಾನು ಮಾಡಿದ ಅಡಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಅದು ಹೇಗೆ ಮಾಡೋದು ತೋರಿಸ್ತೇನೆ ನೋಡಿ. ನಾನು ಕೊತ್ತಂಬರಿ ಸೊಪ್ಪಿನ ದೋಸೆ ಮಾಡಲಿಕ್ಕೆ ಈಗ 4 ಕಪ್ ಅಕ್ಕಿ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒಂದು 10ರಿಂದ 15 ನಿಮಿಷ ಇಟ್ಕೊಳ್ಳುವ. ಕೊತ್ತಂಬರಿ ಸೊಪ್ಪಿನ ದೋಸೆ, ಅದಕ್ಕೆ ಇದು 15 ನಿಮಿಷ ನೆನೆಸಿಟ್ಟ ಅಕ್ಕಿ. ಇದು 15 ನಿಮಿಷ ಯಾಕೆ ನೆನೆಸೋದಂದರೆ, ನಾವು ಈಗ 2-3 ಗಂಟೆ ಎಲ್ಲ ನೆನೆಸಿದರೆ ಅದು ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ರುಬ್ಬಲಿಕ್ಕೆಲ್ಲ ಸುಲಭ ಆಗ್ತದೆ, ಆದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ನಾನು ಪೀಸ್ ಮಾಡ್ಕೊಂಡಿದ್ದೇನೆ. ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಮತ್ತು ಕಾಯಿಮೆಣಸು. ಇದು ಕಾಯಿಮೆಣಸು ನೋಡಿ ಸ್ವಲ್ಪ ಕಲ್ಲರಾಗಿದ್ದು ತಗೊಂಡಿದ್ದೇನೆ, ಯಾಕಂದರೆ ಸ್ವಲ್ಪ ಅದು ಖಾರ ಬರಲಿ ಅಂತ ಅನ್ನೋದಕ್ಕೆ. ಮತ್ತು ನೀರುಳ್ಳಿ, 1 ನೀರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇದನ್ನು ಒಟ್ಟಿಗೆ ನಾವು ರುಬ್ಬಿಕೊಳ್ಬೇಕು. ಇದರಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಉಂಟು. ಇದನ್ನು ನಾವು ಈಗ ರುಬ್ಬಿಕೊಳ್ಬೇಕು. ಈಗ ನೋಡಿ, ಇದು ರುಬ್ಬಿ ಆಯಿತು. ಇದನ್ನು ಈಗ ನಾವು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳೋಣ. ನೀರು ದೋಸೆ ಅದಕ್ಕೆ ಮಾಡ್ಕೊಳ್ಳೋಣ. ಇದೇನು ತುಂಬ ಹಸಿರು ಬರೋದಿಲ್ಲ, ಪಿಸ್ತಾ ಕಲರ್ ಬರುತ್ತೆ. ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಹಂಚು ಬಿಸಿ ಆಗಿದೆ. ಈಗ ನೀರು ದೋಸೆ ಅದಕ್ಕೆ ಮಾಡಿದ್ದೇನೆ. ಈಗ ಹೀಗೆ ಹಾಕ್ಕೊಳ್ತೇನೆ. ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ. ಇದು ಫಸ್ಟ್ದಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಯಿಸಿದ್ದೇನೆ. ನೋಡಿ, ತೆಳ್ಳಗೆ ಬರುತ್ತೆ. ನೀರು ದೋಸೆ ತೆಗೆದಾಗೆ ತೆಗಿತೇನೆ. ಹೀಗೇನೆಲ್ಲ ಹಾಕ್ಕೊಳ್ತೇನೆ. ನೋಡಿ, ನಾವು ದಿನಾಲು ನೀರು ದೋಸೆ ಮಾಡುವ ಬದಲಿಗೆ ಹೀಗೆ ಬೇರೆ ಬೇರೆ ರೆಸಿಪಿಗಳನ್ನು ಮಾಡಿದರೆ ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿ ತಿಂತಾರೆ, ಇಷ್ಟಪಡ್ತಾರೆ. ಹಾಗೆ ಇದು ತುಂಬ ಟೇಸ್ಟಿಯಾಗಿ ಉಂಟು. ಇದು ಹೀಗೆ ಒಮ್ಮೆ ಮಾಡಿ, ಇದಕ್ಕೆ ನಾವು ಹಾಕಿದ ಮಸಾಲೆಗಳು ತುಂಬ ಚೆನ್ನಾಗಿದೆ. ಮಸಾಲೆ ಎಲ್ಲ ತುಂಬ ನಾನು ಹಾಕ್ಕೊಳ್ಳಿಲ್ಲ. ಹಾಗೆ ಕಾಯಿಮೆಣಸು, ನೀರುಳ್ಳಿ, ತೆಂಗಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೇನೆ. ಹಾಗೆ ಇದು ಹೀಗೆ ಒಮ್ಮೆ ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.